ಕಾಪು ಪುರಸಭೆಯ 23 ಸ್ಥಾನಗಳಿಗೆ ನಡೆಯುವ ಸ್ಥಳೀಯಾಡಳಿತ ಚುನಾವಣೆಗೆ ಆಮ್ ಆದ್ಮಿ ಪಾರ್ಟಿ ಸ್ಪರ್ಧಿಸಲಿದೆ. ಈ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಆಮ್ ಆದ್ಮಿ ಪಾರ್ಟಿಯ ಜಿಲ್ಲಾ ಸಂಘಟನಾ ಮುಖ್ಯಸ್ಥ ಸ್ಟೀಫನ್ ರಿಚರ್ಡ್ ಲೋಬೋ ಮಾಹಿತಿ ನೀಡಿದ್ದಾರೆ. ಜಿಲ್ಲೆಯ ಸ್ಥಳೀಯ ಆಡಳಿತ ಚುನಾವಣೆಗೆ ಆಮ್ ಆದ್ಮಿ ಪಾರ್ಟಿ ಮೊದಲ ಬಾರಿಗೆ ಸ್ಪರ್ಧೆ ಮಾಡುತ್ತಿದ್ದು, ಅಭ್ಯರ್ಥಿ ಆಯ್ಕೆಯಾಗಿ ಈಗಾಗಲೇ ಮಿಸ್ ಕಾಲ್ ಅಭಿಯಾನ ಆರಂಭಿಸಿದ್ದೇವೆ. ಕಾಪು ಪುರಸಭೆ 23 ಸ್ಥಾನಗಳಿಗೆ ಆಮ್ ಆದ್ಮಿ ಪಾರ್ಟಿ ಸ್ಪರ್ಧಿಸಲಿದೆ. ಈ ಮೂಲಕ ಜಿಲ್ಲಾ ಮಟ್ಟದಲ್ಲಿ ಆಮ್ ಆದ್ಮಿ ಪಾರ್ಟಿಯನ್ನು ತಳಮಟ್ಟದಲ್ಲಿ ಸಂಘಟಿಸುವ ಕಾರ್ಯ ನಡೆಸುತ್ತಿದೆ ಎಂದರು. ವಿಧಾನ ಪರಿಷತ್ತು ವಿಧಾನಸಭೆ ಸಂಸತ್ತು ಎಲ್ಲಕ್ಕೆ ಆಮ್ ಆದ್ಮಿ ಪಾರ್ಟಿ ಹೋಗ್ತೀನಿ ಸ್ಪರ್ಧಿಸಿಲ್ಲ. ಇಷ್ಟವರೆಗೆ ಯಾಕಂದರೆ ಇದು ಮೊದಲ ಅಲ್ಲಿ ಏನು ಆಗ್ತದೆ ಅದರ ಬಗ್ಗೆ ನಾವು ವಿಚಾರಗಳಿಲ್ಲ. ಅದು ಸಂಘಟನೆ ಬಗ್ಗೆ ಏನು ಒಂದು ತಿಳಿದಿದೆ, ಅದರ ಬಗ್ಗೆ ನೋಡಿ ಏನು ಸಮಸ್ಯೆ ಇಷ್ಟವರೆಗೆ ಸಾಲ್ವ್ ಮಾಡಲಿಕ್ಕೆ ಆಗಲಿಲ್ಲ ಬೇರೆ ಪಕ್ಷಗಳಿಂದ. ಮತ್ತು ದಿಲ್ಲಿ ಮಾದರಿಯಲ್ಲಿ ಸರ್ಕಾರ, ದಿಲ್ಲಿ ಮಾದರಿ ಬಗ್ಗೆ ಸರ್ಕಾರ ನಿಮಗೆ ಗೊತ್ತಿದೆ ಹೇಗೆ ನಡೀತದೆ ಅಂತ.